ತುರುವೇಕೆರೆ ಪಟ್ಟಣದ ತಾಲೂಕು ಆಡಳಿತದಿಂದ ಇದೇ ತಿಂಗಳು 26ನೇ ಗುರುವಾರ ಗಣರಾಜ್ಯೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲು ತಾಲೂಕು ಕಚೇರಿಯಲ್ಲಿ ಶಾಸಕರಾದ ಮಸಾಲ ಜಯರಾಮ್ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಶಾಸಕ ಮಸಾಲ ಜಯರಾಮ್ ರವರು ತಾಲೂಕು ಆಡಳಿತದ ಎಲ್ಲಾ ಇಲಾಖೆಗೂ ಮಾಹಿತಿ ನೀಡಿದ್ದು, ಅದರಲ್ಲಿ ಕೆಲವು ಇಲಾಖೆಗಳು ಪೂರ್ವಭಾವಿ ಸಭೆಗೆ ಬಾರದಿದ್ದನ್ನು ಗಮನಿಸಿದ ಶಾಸಕರು ಕೆಲವೊಂದು ಇಲಾಖೆಗಳು ಈ ಸಭೆಗೆ ಹಾಜರಾಗದ ಇಲಾಖೆಗಳಿಗೆ ತಕ್ಷಣ ನೋಟಿಸ್ ನೀಡಿ ಎಂದು ತಾಲೂಕು ದಂಡಾಧಿಕಾರಿಗಳಾದ ವೈ.ಎಂ. ರೇಣುಕುಮಾರ್ ರವರಿಗೆ ಸೂಚಿಸಿದರು. ಅದರ ಜೊತೆಗೆ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾವ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಾರದೇ ಇದ್ದರೆ ಅವರಿಗೆ ಕಾನೂನು ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು. ಇನ್ನು ಪೂರ್ವಭಾವಿ ಸಭೆಯಲ್ಲಿ ಕೆಲವೊಂದು ಇಲಾಖೆಗಳು ಹಾಜರಿದ್ದು ಆಯಾ ಇಲಾಖೆಯ ಜವಾಬ್ದಾರಿಯನ್ನು ನೀಡಿದರು. ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವೈ.ಎಂ. ರೇಣುಕುಮಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್, ಮಾಜಿ ಶಾಸಕ ಎಂ.ಡಿ. ಲಕ್ಷ್ಮೀನಾರಾಯಣ್, ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್, ಬುಡುಗನಹಳ್ಳಿ ಕೃಷ್ಣಮೂರ್ತಿ, ವಿ.ಟಿ. ವೆಂಕಟರಾಮಯ್ಯ, ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಚಿದಾನಂದ್, ಇನ್ನು ಅನೇಕ ಮುಖಂಡರು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ, ಉತ್ತಮ ಹಾಗೂ ವಿವಿಧ ಹೊಸ ಬೆಳೆಗಳನ್ನು ಬೆಳೆದ ತಾಲೂಕಿನ ಮಾದರಿ ರೈತರಿಗೆ ಇನ್ನೂ ಅನೇಕರಿಗೆ ಸನ್ಮಾನಿಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವರದಿ ಸುರೇಶ್ ಬಾಬು, ಎಂ. ತುರುವೇಕೆರೆ. ದಯವಿಟ್ಟು ತಪ್ಪದೇ ಭಾಗವಹಿಸಬೇಕು. ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ತಪ್ಪಿಗೆ ಭಾಗವಹಿಸಬೇಕು. ಮತ್ತೆ ಸರ್ಕಾರಿ ಸಂಘ ಸಂಸ್ಥೆಗಳು ಸಹಿತ ಅವರಿಗೆ ಗಮನ ತರಬೇಕು. ಅವ್ರಿಗೂ ಸಹ ಕಾರ್ಡ್ ಕೊಡಬೇಕಾಗಿತ್ತು. ಸುಮಾರು ಸಂಘ ಸಂಸ್ಥೆಗಳು ಕರಿತೀರ ಅಂತ ಬಂದು ಧೋರಣೆ ದಯವಿಟ್ಟು ಇಲ್ಲ. ಅದೆಲ್ಲ ಸುಮ್ಮನೆ ಇದ್ದಿದ್ದು ಕನ್ನಡ ಸಂಘಗಳು, ಕನ್ನಡ ಸಂಘಟನೆ, ಆಟ ಕಲಾವಿದ ಸಂಘ, ಅವು ಸುಮಾರು ಮತ್ತೆ ಇರ್ತಕ್ಕಂಥ ಪತ್ರಕರ್ತ ಸಂಘಗಳು ಎಲ್ಲರಿಗೂ ಸಂಘ ಸಂಸ್ಥೆಗಳು ಪ್ರತಿಯೊಂದು ನಮ್ಮ ಇಲಾಖೆ ನಮ್ಮ ಶಿಕ್ಷಕ ಸಂಘಕ್ಕೆ ಹೋಸಲಿಗೆ ಸುಮಾರು ಸಲ ಆಹ್ವಾನ ಕೊಟ್ಟಿಲ್ಲ. ನಮ್ಮಲ್ಲಿ ಎಲ್ಲ ಶಿಕ್ಷಕರು ಅದೇ ವಿಚಾರ ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಮುಂದೆ ವಿಚಾರ ದಯವಿಟ್ಟು ಮೇಡಮ್ ನೀವೇನು ಕೊಟ್ಬಿಟ್ರು ನೀವು ಕೊಟ್ಟಿದ್ದಾರೆ ಅದು ಇಲ್ಲ ಇಲ್ಲ ಆಗಿದೆ, ಡೆಲಿವರಿ ಆಗಿದೆ. ಸಂಡೇ ಏನೋ ದಿವಸ ಕೊಡಕ್ಕಾಗ ಸೋಮವಾರ ಕಾರ್ಯಕ್ರಮ ಇಲ್ಲ. ಎಲ್ಲರೂ ಇರ್ತಾರೆ ಉದ್ದೇಶಪೂರ್ವಕವಾಗಿ ತಮ್ಮ ಯಾರೋ ನಿಮ್ಮನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಾರೆ. ನಿಮ್ ವಿರುದ್ಧ ಯಾರು ಹೋಗಿ ಕಾರ್ಡ್ ಕೊಡ್ತೀವಿ, ನಿಮ್ ಇಂಟಿಮೇಷನ್ ಮಾಡಕ್ಕೆ ನೀವು ತಪ್ಪಬೇಕು ಅಂತ ನಿಮ್ಗೆ ಹೇಳಿರೋದಿಲ್ಲ. ಇಂಥವು ಆಗೋವೆಲ್ಲ